ಪಲ್ಲವಿಗೊಡೆಯನ ಅಲಂಕಾರ ಪ್ರಿಯ ಉಡುಪಿಯ ಶ್ರೀಕೃಷ್ಣನಿಗೆ ಇನ್ನೊಂದು ವೈಭವದ ಸೇವೆ ಸಮರ್ಪಣೆಯಾಗಲಿದೆ. ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷ್ಣನ ಗರ್ಭಗುಡಿಗೆ ಚಿನ್ನದ ಹೊದಿಕೆ ಹಾಸಲಾಗುತ್ತಿದೆ. ಈ ಸೇವೆಯಲ್ಲಿ ದೇಶ ವಿದೇಶದ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ಭಗವಂತನ ಸಾನ್ನಿಧ್ಯದಲ್ಲಿ ಚಿನ್ನ, ವಜ್ರ, ವೈಡೂರ್ಯವನ್ನ ಸಮರ್ಪಿಸಿ ತನ್ಮೂಲಕ ಸೇವೆ ಸಲ್ಲಿಸುವುದು ಸಂಪ್ರದಾಯ. ಅಷ್ಟಮಠದ ಯತಿವರೇಣ್ಯರಿಂದ ಪೂಜಿಸಲ್ಪಡುವ ಶ್ರೀಕೃಷ್ಣ ಅಲಂಕಾರ ಪ್ರಿಯ. 2 ವರ್ಷಕ್ಕೊಮ್ಮೆ ಬದಲಾಗುವ ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾಗುವ ಸ್ವಾಮೀಜಿ ತನ್ನ ಅವಧಿಯಲ್ಲಿ ವಿಶೇಷವಾದ ಸೇವೆಯನ್ನ ಕೃಷ್ಣನಿಗೆ ಅರ್ಪಿಸುತ್ತಾರೆ. ಅಂತೆಯೇ ಪ್ರಸಕ್ತ ಪರ್ಯಾಯ ಪೀಠಾಧಿಪತಿಗಳಾದ ಪಲಿಮರು ವಿದ್ಯಾಧೀಶ ತೀರ್ಥರು ಕೃಷ್ಣನ ಗರ್ಭಗುಡಿಗೆ ಚಿನ್ನದ ಹೊದಿಕೆಯನ್ನ ಸಮರ್ಪಿಸಲು ಚಿಂತನೆ ನಡೆಸಿದ್ದಾರೆ. ಪರ್ಯಾಯ ಪೀಠ ಇರುವ ಸಂದರ್ಭದಲ್ಲಿ ಚಿನ್ನದ ಹೊದಿಕೆ ಸಮರ್ಪಣೆಯ ಬಗ್ಗೆ ಘೋಷಿಸಿದ್ರು. ಸದ್ಯ ಸುಮಾರು 11 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇನ್ನು 20 ಕೋಟಿಗೂ ಅಧಿಕ ಹಣದ ಅವಶ್ಯಕತೆ ಇದ್ದು ಭಕ್ತರು ಯೋಜನೆ ಪೂರ್ಣಗೊಳಿಸುತ್ತಾರೆ ಎಂದು ಸ್ವಾಮೀಜಿ ಆಶಯ ಹೊಂದಿದ್ದಾರೆ. ಹಾಗಾಗಿ ಸುಮಾರು 60 kgಯಷ್ಟು ಅಂದರೆ ಕ್ಯಾಶ್ ಮತ್ತು ಕೈಂಡ್ ಸೇರಿ 60 kgಯಷ್ಟು ಸುವರ್ಣ ಈಗಾಗಲೇ ಭಗವದ್ ಭಕ್ತರು ಪ್ರೀತಿಯಿಂದ ಇದನ್ನು ಸಮರ್ಪಣೆ ಮಾಡಿದ್ದಾರೆ. ಎಲ್ಲೂ ಇಲ್ಲಿ ಬಲಾತ್ಕಾರ ಇದರಲ್ಲಿ ಇಲ್ಲವೇ ಇಲ್ಲ. ಬರೀ ನೋಟಿಸ್ ಮಾತ್ರ ನಾವು ಹಾಕಿದ್ದೇವೆ. ಅಪೀಲ್ ಅವರ ಕೈಯಲ್ಲಿ ಕೊಟ್ಟಿದ್ದೇವೆ. ಅದು ಅಪೀಲಾಗಿ ಅವರು ಕೊಟ್ಟಿರತಕ್ಕಂತಹದ್ದು. ಎಲ್ಲಿಯೂ ಫೋರ್ಸ್ ಬಲಾತ್ಕಾರ ಇಲ್ಲವೇ ಇಲ್ಲ. ಭಕ್ತಿಯಿಂದ ಕೊಟ್ಟಿರತಕ್ಕಂತಹ ಕಾಣಿಕೆ. ಒಂದೊಂದು 25 ರೂಪಾಯಿ ಕೊಟ್ಟವರನ್ನು ನಾವಿಲ್ಲಿ ಗೌರವಿಸಿದ್ದೇವೆ. ಬೇರೆಯೇ ಕೌಂಟರ್ ಮಾಡಿದ್ದೇವೆ ನಾವು. ಕೃಷ್ಣನ ಗರ್ಭಗುಡಿಗೆ ಹೊದಿಸಲಾಗುವ ಚಿನ್ನದ ಹೊದಿಕೆ ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಕೃಷ್ಣನ ಸ್ವರ್ಣ ಗೋಪುರ ಸುವರ್ಣ ಗೋಪುರವಾಗಿಯೂ ಕಂಗೊಳಿಸಲಿದೆ. ಮೂಲದಲ್ಲಿ ತಾಮ್ರದ ಹಾಳೆಗಳು, ಅದರ ಮೇಲೆ ಬೆಳ್ಳಿಯ ಹೊದಿಕೆ, ಅದರ ಮೇಲೆ ಚಿನ್ನದ ಹಾಳೆಗಳನ್ನು ಎರಕದ ಮೂಲಕ ಜೋಡಿಸಲಾಗುತ್ತದೆ. ಮೂಲದಲ್ಲಿರುವ ತಾಮ್ರದ ಹಾಳೆಯಲ್ಲಿ ವೇದ ಮಂತ್ರಗಳನ್ನು ಕೆತ್ತಲಾಗುತ್ತದೆ. ಅದರ ಜೊತೆ 21,600 ಹಂಸ ಮಂತ್ರವನ್ನ ಬರೆಯಲಾಗುತ್ತದೆ. ಈ ಮೂಲಕವಾಗಿ ದೇವರ ಗರ್ಭಗುಡಿಗೆ ಒಂದು ಸುತ್ತು ಹಾಕಿದಾಗ ಭಕ್ತನ ಪಾಪ ಕರ್ಮಗಳು ಪರಿಹಾರವಾಗುತ್ತದೆ. ಆ ಮರದ ವಿನ್ಯಾಸದಿಂದ ನಾವು ಹೆಂಚು ಹಾಕಿದರೆ ಹೇಗಿರ್ತದೆ ಆ ಕ್ರಮದಲ್ಲಿ ಈ ಗೋಪುರವನ್ನು ಮಾಡತಕ್ಕಂತಹದ್ದು. ಇನ್ನು ಸ್ವಲ್ಪ ಸಮಯದಲ್ಲಿ ನಿಮಗೆ ಮತ್ತೆ ಅದರ ಮಾಡಲ್ ನಿಮ್ಮ ಮುಂದೆ ನಾವು ಅದನ್ನು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಏನು ವೈಶಿಷ್ಟ್ಯ ಅಂದರೆ ತಾಮ್ರದ ಹೊದಿಕೆ ಮಾಡಿರ್ತೇವೆ. ಅದರಲ್ಲಿ ವೇದಗಳು, ಪುರಾಣಗಳು, ಮಧ್ವಾಚಾರ್ಯರ ಗ್ರಂಥಗಳು ಅದರಲ್ಲಿ ಲೇಸರ್ ಪ್ರಿಂಟಿಂಗ್ನಲ್ಲಿ ನಾವು ಅದನ್ನು ಮಾಡ್ತೇವೆ. ಹಂಸಮಂತ್ರವನ್ನು ನಾವು ಅದರಲ್ಲಿ ಬರೆಸ್ತೇವೆ. ಹಾಗಾಗಿ ಆ ಗೋಪುರದಲ್ಲಿ ದೇವರೇ ಸನ್ನಿಹಿತರಾಗಿರ್ತಾರೆ. ದೇವರಿಗೆ ಇದು ಹೊದಿಕೆ ಅಂತ. ಭಗವಂತನನ್ನ ನವ ಕಿಂಡಿಗಳ ಮೂಲಕ ನೋಡುವುದು ಉಡುಪಿಯ ಸಂಪ್ರದಾಯ. ಅಂತೆಯೇ ನಮ್ಮ ಹೃದಯ ಮಂದಿರದಲ್ಲಿ ಭಗವಂತನನ್ನ ಪ್ರಸ್ತಾಪಿಸಿ ನಮ್ಮ ದೇಹದ ನವ ಭಾಗದ ಮೂಲಕ ದೇವರನ್ನ ಕಾಣಬೇಕು ಎಂಬುದು ಈ ಸ್ವರ್ಣ ಗೋಪುರ ಸೇವೆಯ ಉದ್ದೇಶವಾಗಿದೆ. ಇದರ ಉಸ್ತುವಾರಿಯನ್ನ ದೈವಜ್ಞ ಸಮಾಜದ ವೆಂಕಟೇಶ್ ಅವರು ನೋಡಿಕೊಳ್ಳುತ್ತಿದ್ದು, ಚಿನ್ನದ ಕುಸುರಿ ಕೆಲಸವನ್ನ ವಿಶ್ವಕರ್ಮ ಸಮಾಜದವರು ನೋಡಿಕೊಳ್ಳಲಿದ್ದಾರೆ. ಮುಂದಿನ 4 ತಿಂಗಳಲ್ಲಿ ಸುವರ್ಣ ಗೋಪುರದ ಕೆಲಸ ಮುಕ್ತಾಯವಾಗಲಿದೆ. ಹೊಸ ವಿಧಾನದಲ್ಲಿ ಇದನ್ನು ಮಾಡಬೇಕು ಅಂತ ಶ್ರೀಗಳ ಅಪೇಕ್ಷೆ. ಅದನ್ನು ನಾವು ನಮ್ಮ ಪೂರ್ಣ ಪ್ರಯತ್ನದಿಂದ ಇದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಸಾಧಾರಣ 4 ತಿಂಗಳಲ್ಲಿ ಶ್ರೀಗಳು ಮಾಡುವಂಥ ಯೋಜನೆ ಹಾಕಿದ ಕಾರಣ ಅದಕ್ಕೆ ಬೇಕಾಗುವ ಕುಶಲಕರ್ಮಿಗಳನ್ನು ನಾವು ಈಗಾಗಲೇ ಎಲ್ಲರನ್ನು ಸಂಪರ್ಕ ಮಾಡಿ ಅವರ ಸಹಾಯದಿಂದ ಕೆಲಸವನ್ನು ಪೂರ್ಣಗೊಳಿಸಿ. ಭಗವಂತ ನಮಗೆ ನೀಡಿದ್ದನ್ನ ಮಳೆ ಭಗವಂತನಿಗೆ ಸಮರ್ಪಿಸಬೇಕು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬ ದಾಸರ ಗೀತೆಗೆ ಅನುಗುಣವಾಗಿ ಸುವರ್ಣ ಗೋಪುರ ಸೇವೆ ಸಂಪನ್ನವಾಗಲಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.